ಹೆಸರು ಮೊಳಕೆ ಬರಿಸಲಿಕ್ಕೆ ನಾನು ನಿನ್ನೆ ರಾತ್ರಿ ಹೆಸರು ನೀರಿನಲ್ಲಿ ಹಾಕಿದ್ದು, ಇವತ್ತೀಗ ತೊಳೆದು ಬಗ್ಗಿಸಿ ಇಡ್ತೇನೆ. ನಾಳೆ ಅದಕ್ಕೆ ಮೊಳಕೆ ಬರ್ತದೆ. ನಾಳೆ ಮೊಳಕೆ ಬಂದ ಮೇಲೆ ನಿಮ್ಗೆ ಹೇಗೆ ಬಂದಿದೆ ಹೇಳಿ ತೋರಿಸ್ತೇನೆ. ನಾನಿವತ್ತು ಮೊಳಕೆ ಬರಿಸಿದ ಹೆಸರು ಕಾಳು ಹೆಸರು ಹಾಕಿ ಪುಲಾವ್ ಮಾಡ್ತೇನೆ. 1 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೇನೆ, ಅರ್ಧ ಗ್ಲಾಸ್ ಹೆಸರು, ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ನೀರುಳ್ಳಿ, ಕ್ಯಾರೆಟ್, ಒಗ್ಗರಣೆಗೆ 1 ತುಂಡು ಕೆತ್ತೆ, ಲವಂಗ 2, 1 ಏಲಕ್ಕಿ, 4 ಗೇರು ಬೀಜ. ಈಗ ಇದು ಮಿಕ್ಸಿಯಲ್ಲಿ ಕಡಿತೇನೆ. ಕುಕ್ಕರಲ್ಲಿ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಲವಂಗ, ಕೆತ್ತೆ, ಏಲಕ್ಕಿ ಹಾಕ್ತೇನೆ. ಬಡಿಶೇಪಿ ಹಾಕ್ತೇನೆ. ಗೇರು ಬೀಜ ಹಾಕ್ತೇನೆ. ನೀರುಳ್ಳಿ ಹಾಕ್ತೇನೆ. ಕ್ಯಾರೆಟ್ ಹಾಕ್ತೇನೆ. ಇದಕ್ಕೆ ಕರಿದ ಮಸಾಲೆ ಹಾಕ್ತೇನೆ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಹಾಕ್ತೇನೆ. ಅಕ್ಕಿ ಹಾಕ್ತೇನೆ. ನಾನು ಜಿಸ್ಸಾಲ್ ಅಕ್ಕಿ ತೆಗೆದುಕೊಂಡಿದ್ದೇನೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ದೇನೆ. ಉಪ್ಪು ಹಾಕ್ತೇನೆ. ಇದಕ್ಕೆ ಕುದಿ ಬಂದ ಮೇಲೆ ಕುಕ್ಕರಿಂದ ಮುಚ್ಚಳ ಹಾಕ್ತೇನೆ. ಮೊಳಕೆ ಬರಿತಿದ್ದ ಹೆಸರು ಕಾಳಿಂದ ಪುಲಾವ್ ರೆಡಿ ಆಗಿದೆ. ಹೆಲ್ದಿ ಮತ್ತೆ ಟೇಸ್ಟಿ ಪುಲಾವ್ ನೀವು ಸಹ ಟ್ರೈ ಮಾಡಿ. ಮತ್ತೆ ಹೇಗೆ ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.